ಲ್ಯಾಪ್ರೋಸ್ಕೋಪಿ ಸರ್ಜರಿ, ನೋವು ಕಡಿಮೆ, ವೇಗವಾದ ಚೇತರಿಕೆ. ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಹೇಳಿದ್ರೆ ಏನು? ಸರ್ಜರಿ ಮಾಡಬೇಕಾದ್ರೆ ಇನ್ಸ್ಟೆಡ್ ಆಫ್ ಅ ಬಿಗ್ ಇನ್ಸಿಷನ್ ನಾವು ಸಣ್ಣದು ಚಿಕ್ಕದು ಹೋಲ್ ಮಾಡಿ ಚಿಕ್ಕದು ಇನ್ಸಿಷನ್ ಮಾಡಿ ಆಲ್ಮೋಸ್ಟ್ 1 ಸೆಂಟಿಮೀಟರ್ ಟು 0.5 mm ಅಷ್ಟು ಸಣ್ಣದು ಇನ್ಸಿಷನ್ ಮಾಡಿ ನಾವು ಆಕ್ಸೆಸ್ ಮಾಡಿ ಸೊ ಥ್ರೂ ಅ ಟೆಲಿಸ್ಕೋಪ್ ಸರ್ಜಿಕಲ್ ಫೀಲ್ಡ್ ನೋಡಿ ಅದರಿಂದಾಗಿ ಇನ್ಸ್ಟ್ರೂಮೆಂಟ್ಸ್ ಇಂಟ್ರೊಡ್ಯೂಸ್ ಮಾಡಿ ಸರ್ಜರಿ ಮಾಡ್ತೇವೆ. Most of the time within one day ನೀವು ವಾಪಸ್ ಬ್ಯಾಕ್ ಟು ವಾಕಿಂಗ್, ಬ್ಯಾಕ್ ಟು ಯುವರ್ ರೂಟೀನ್ ಆಕ್ಟಿವಿಟೀಸ್ ಮಾಡ್ಬೋದು. ನಾಟ್ ಟು ಸ್ಟ್ರೆನ್ಯೂಸ್ ಬಟ್ you'll be able to do a lot better. ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಆದವರು ಮ್ಯಾಮ್ ನಾರ್ಮಲ್ ಸರ್ಜರಿಗಿಂತ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾ? ಅಂದ್ರೆ ನಾಟ್ ರಿಯಲಿ, ನಾಟ್ ನೆಸೆಸರಿ. ನಾರ್ಮಲ್ ಶಸ್ತ್ರಚಿಕಿತ್ಸೆಗೆ ಕಂಪೇರ್ ಮಾಡಿದ್ರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಯಾವುದೆಲ್ಲ ಪ್ರಯೋಜನಗಳಿದೆ? ಸೊ ಇನ್ಸಿಷನ್ಸ್ ಇದ್ದಿದ್ರಿಂದ ನಮ್ಮ ಸಂಸ್ಥೆ ಉಜಿರೆ STM ಹಾಸ್ಪಿಟಲ್ ಅಲ್ಲಿ ಕೂಡ ಲ್ಯಾಪ್ರೋಸ್ಕೋಪಿ ಸರ್ಜರಿನ ಮಾಡಲಾಗ್ತಾ ಇದೆ. ನಮ್ಮಲ್ಲಿ ನಿಮ್ಮನ್ನ ಸೇರಿಸಿ ಕೂಡ 3 ತಜ್ಞರು ನಮ್ಮ ಜೊತೆ ಇದ್ದಾರೆ. ಈಗ ಇದ್ರ ಬಗ್ಗೆ ನಮ್ಮ ಜನರಿಗೆ ಒಂದು ಮಾಹಿತಿಯನ್ನ ಕೊಡೋದಾದ್ರೆ? ಸೊ ಐ ಥಿಂಕ್ it's been more than 1.5 years. I think now ಇಲ್ಲಿ ಲ್ಯಾಪ್ರೋಸ್ಕೋಪಿ ಸ್ಟಾರ್ಟ್ ಮಾಡಿ and it is going smoothly as of now. ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಜನಾರ್ದನಾಯ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, STM ವಿಶೇಷ ಆರೋಗ್ಯ ಪಾಡ್ಕಾಸ್ಟ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ನಮ್ಮ ವಿಷಯ ಲ್ಯಾಪ್ರೋಸ್ಕೋಪಿ ಸರ್ಜರಿ, ನೋವು ಕಡಿಮೆ, ವೇಗವಾದ ಚೇತರಿಕೆ. ಈ ವಿಷಯದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಉಜಿರೆ STM ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ಡಾಕ್ಟರ್ ಪ್ರಿಯಾಂಕಾ ಜಯದೇವ್ ಮ್ಯಾಮ್. ಇವರು ಮಿನಿಮಲ್ ಆಕ್ಸೆಸ್ ಸರ್ಜರಿ ಇದರಲ್ಲಿ ಫೆಲೋಶಿಪ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ಮೊದಲ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಹೇಳಿದ್ರೆ ಏನು ಮ್ಯಾಮ್? ಸರಳವಾಗಿ ವಿವರಣೆ ಕೊಡೋದಾದ್ರೆ? ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆರ್ ಇನ್ ಅದರ್ ಟರ್ಮ್ಸ್ ನೀವು ಕೀ ಹೋಲ್ ಸರ್ಜರಿ ಅಥವಾ ಬಟನ್ ಹೋಲ್ ಸರ್ಜರಿ, ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಇನ್ಸ್ಟೆಡ್ ಆಫ್ ನಾವು ಸರ್ಜರಿ ಮಾಡಬೇಕಾದ್ರೆ ಇನ್ಸ್ಟೆಡ್ ಆಫ್ ಅ ಬಿಗ್ ಇನ್ಸಿಷನ್ ನಾವು ಸಣ್ಣದು ಚಿಕ್ಕದು ಹೋಲ್ ಮಾಡಿ ಚಿಕ್ಕದು ಇನ್ಸಿಷನ್ ಮಾಡಿ ಆಲ್ಮೋಸ್ಟ್ 1 ಸೆಂಟಿಮೀಟರ್ ಟು 0.5 mm ಅಷ್ಟು ಸಣ್ಣದು ಇನ್ಸಿಷನ್ ಮಾಡಿ ನಾವು ಆಕ್ಸೆಸ್ ಮಾಡಿ ಸೊ ಥ್ರೂ ಅ ಟೆಲಿಸ್ಕೋಪ್ ಸರ್ಜಿಕಲ್ ಫೀಲ್ಡ್ ನೋಡಿ ಅದರಿಂದಾಗಿ ಇನ್ಸ್ಟ್ರೂಮೆಂಟ್ಸ್ ಇಂಟ್ರೊಡ್ಯೂಸ್ ಮಾಡಿ ಸರ್ಜರಿ ಮಾಡ್ತೇವೆ. ಸೊ ಇದರಿಂದಾಗಿ ನಿಮ್ದು ಬಿಕಾಸ್ ದ ಇನ್ಸಿಷನ್ ಇಸ್ ಸೋ ಸ್ಮಾಲ್, ರಿಕವರಿ ಸಹ ಬೇಗ, faster recovery and you can get back to ನಿಮ್ದು ರೂಟೀನ್ ಆಕ್ಟಿವಿಟೀಸ್ ಗೆ ವಾಪಸ್ ನಾರ್ಮಲ್ ಆಗಿ ಹೋಗ್ಬೋದು. ಮ್ಯಾಮ್, ನೀವೀಗ ಹೇಳಿದ್ರಿ ಬೇಗ ಗುಣ ಆಗುತ್ತೆ ಅಂತ, ಅದರ ಒಂದು ಡ್ಯೂರೇಷನ್ ಎಷ್ಟು ಅಂತ ಹೇಳ್ಬೋದು ಮ್ಯಾಮ್? ಯಾಕಂತ ಹೇಳಿದ್ರೆ ನಾರ್ಮಲ್ ಸರ್ಜರಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಲ್ಲ? ಸೊ ಅದು ನಿಮ್ದು ಸರ್ಜರಿ ಪ್ರೊಸೀಜರ್ ಮೇಲೆ ಡಿಪೆಂಡ್ ಆಗ್ತದೆ, ವಿಚ್ ಆರ್ಗನ್ ಯು ಆರ್ ಟಾರ್ಗೆಟಿಂಗ್, ವಾಟ್ ಕೈಂಡ್ ಆಫ್ ಪ್ರೊಸೀಜರ್ ಯು ಆರ್ ಡೂಯಿಂಗ್. ಬಟ್ ಮೋಸ್ಟ್ ಆಫ್ ದ ಟೈಮ್ ವಿದಿನ್ ಒನ್ ಡೇ ನೀವು ವಾಪಸ್ ಬ್ಯಾಕ್ ಟು ವಾಕಿಂಗ್, ಬ್ಯಾಕ್ ಟು ಯುವರ್ ರೂಟೀನ್ ಆಕ್ಟಿವಿಟೀಸ್ ಮಾಡ್ಬೋದು. ನಾಟ್ ಟು ಸ್ಟ್ರೆನ್ಯೂಸ್ ಬಟ್ you'll be able to do a lot better. Within a week ನೀವು ವಾಪಸ್ ಬ್ಯಾಕ್ ಟು ಯುವರ್ ರೂಟೀನ್ ಈಸಿಲಿ ಹೋಗ್ಬೋದು ಅಂತ ಅನ್ಕೋತೀನಿ. ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಆದವರು ಮ್ಯಾಮ್ ನಾರ್ಮಲ್ ಸರ್ಜರಿಗಿಂತ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾ? ಅಂದ್ರೆ ಏನಾದ್ರು ನಾಟ್ ರಿಯಲಿ, ನಾಟ್ ನೆಸೆಸರಿ. ಏನು ಅಂತ ಹೇಳಿದ್ರೆ ಜಸ್ಟ್ ಮೇಕ್ ಶೋರ್ ಯು ಆರ್ ಫಿಟ್ ಇನಫ್ ಫಾರ್ ದಟ್ ಸರ್ಜರಿ. ಬಿಕಾಸ್ ನಾವು ಅಂಡರ್ ಜನರಲ್ ಅನೆಸ್ಥೇಷಿಯಾ ಕೊಡ್ತೇವೆ. ಲ್ಯಾಪ್ರೋಸ್ಕೋಪಿ ಸರ್ಜರೀಸ್ ಆರ್ ಡನ್ ಅಂಡರ್ ಜನರಲ್ ಅನೆಸ್ಥೇಷಿಯಾ. ಸೊ ಅದರಿಂದಾಗಿ ನಾವು we have to maintain sugar levels, BP, thyroid ಅದೆಲ್ಲ within check ಇರಬೇಕು, so that we are fit for the surgery. ಅದು ಬಿಟ್ರೆ there is no extra precautions ಏನು ಬೇಕಾಗುದಿಲ್ಲ. ಓಕೆ ಮ್ಯಾಮ್, ಇದು ಎಲ್ಲ ಆರೋಗ್ಯ ಸಮಸ್ಯೆಗಳಲ್ಲಿ ಕೂಡ ಬಳಕೆ ಆಗುತ್ತೆ ಮ್ಯಾಮ್ ಅಥವಾ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಇದೆಯಾ? ಸ್ಪೆಸಿಫಿಕ್ ಅಂದ್ರೆ ಸರ್ಜರೀಸ್, most of the surgeries ಇವಾಗ with the advancement of technology, most of the surgeries ಇವಾಗ ಕವರ್ ಆಗ್ತದೆ ಲ್ಯಾಪ್ರೋಸ್ಕೋಪಿಯಲ್ಲಿ. Maybe not all, ಬಟ್ ಅದು ಅಗೇನ್ ಪೇಷಂಟ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅದು ಕನ್ಸಲ್ಟ್ ಮಾಡಿ ನೋಡಿ ವಾಟ್ ಎವರ್ ಸರ್ಜರಿ ಇಸ್ ಬೆಟರ್ ಫಾರ್ ಯು ಅದು ಮಾಡ್ಕೋಬಹುದು. ಓಕೆ ಮ್ಯಾಮ್, ಈ ಲ್ಯಾಪ್ರೋಸ್ಕೋಪಿ ಸರ್ಜರಿಯನ್ನ ಯಾವ ರೀತಿ ಮಾಡ್ಲಾಗುತ್ತೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಆಗಿ, ಅಂದ್ರೆ ಜನರಿಗೆ ಒಂದು ಗೊತ್ತಾಗ್ಬೇಕಲ್ಲ. ಯಾಕಂತ ಹೇಳಿದ್ರೆ ಕೆಲವರಲ್ಲಿ ಭಯ ಇರುತ್ತೆ, ಅದನ್ನ ಹೋಗ್ಲಾಡಿಸ್ಬೇಕಲ್ಲ, ಹಾಗಾಗಿ. ಸೊ ಏನ್ ಮಾಡ್ತೇವೆ ಅಂದ್ರೆ
ನಾವು ಅಂಡರ್ ಅನಸ್ತೀಶಾ ಅಂದ್ರೆ ಜನರಲ್ ಅನಸ್ತೀಶಾ ಕೊಟ್ಬಿಟ್ಟು ನಾವು ಒಂದು ಸಣ್ಣ ಹೇಳ್ದಾಗೆ 1 ಸೆಂಟಿಮೀಟರ್ ಟು 0.5 ಸೆಂಟಿಮೀಟರ್ಸ್ ಒಂದು ಇನ್ಸೆಷನ್ ಮಾಡಿ Okay, ma'am. ನಾವು ಟೆಲಿಸ್ಕೋಪ್ ಹೇಳ್ತೇವೆ. ಟೆಲಿಸ್ಕೋಪ್ ಇಸ್ ಅ ಕ್ಯಾಮರಾ ಡಿವೈಸ್. ಸೊ ಕ್ಯಾಮರಾ ಡಿವೈಸ್ ಇಂಟ್ರೊಡ್ಯೂಸ್ ಮಾಡಿ ಒಳಗಡೆದು ಸ್ಟ್ರಕ್ಚರ್ಸ್ ನಮ್ದೇನು ಆರ್ಗನ್ ಆಫ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ ದೆನ್ ಅಂಡರ್ ವಿಷನ್ ನಾವು ನಮ್ದು ವರ್ಕಿಂಗ್ ಪೋರ್ಟ್ಸ್ ಇಂಟ್ರೊಡ್ಯೂಸ್ ಮಾಡ್ತೇವೆ, ನಮ್ದು ಇನ್ಸ್ಟ್ರೂಮೆಂಟ್ಸ್ ಇಂಟ್ರೊಡ್ಯೂಸ್ ಮಾಡಿ. ಸೊ ನಾವು ಹಾಗೆ ಅದು ಇಟ್ ವಿಲ್ ಬಿ ದ ಕ್ಯಾಮರಾ ವಿಲ್ ಬಿ ಟೆಲಿಕಾಸ್ಟ್ ಇನ್ 4K ಇದು ಟೆಲಿವಿಷನ್. ಓಕೆ ಮ್ಯಾಮ್. ಸೊ ಪ್ರೆಸಿಷನ್ ಚೆನ್ನಾಗಿರ್ತದೆ. ಸೊ ಆಲ್ ದ ಆರ್ಗನ್ಸ್ ಎಲ್ಲ ಏನಿದೆ ಅದೆಲ್ಲ ಮ್ಯಾಗ್ನಿಫೈಡ್ ಆಗಿ ತುಂಬಾ ಕ್ಲಿಯರ್ ಆಗಿ ಕಾಣ್ತದೆ. ಓಕೆ ಮ್ಯಾಮ್. ಸೊ ಅಂಡ್ ಆರ್ ಇನ್ಸ್ಟ್ರೂಮೆಂಟ್ಸ್ ವೆರಿ ಸ್ಮಾಲ್, ಸೊ ಪ್ರಿಸೈಸ್ ಸರ್ಜರೀಸ್ ಮಾಡ್ಬೋದು. ಓಕೆ, ಸೊ ವಿಜುವಲೈಸೇಷನ್ ಚೆನ್ನಾಗಿರ್ತದೆ, ಪ್ರಿಸಿಷನ್ ಇಸ್ ಗುಡ್. ಅದರಿಂದಾಗಿ ನಮ್ಗೆ ಒಳಗಡೆಯಿಂದ ನಾವು ಸ್ವಲ್ಪ ಗ್ಯಾಸ್ ಹಾಕಿ ಸೊ ಅಬ್ಡಮನ್ ಇನ್ಫ್ಲೇಟ್ ಮಾಡಿ ಸೊ ದಟ್ ನಮ್ಗೆ ಸ್ಪೇಸ್ ಇರುವ ಹಾಗೆ ಸೊ ಸೇಫ್ಲಿ ಸರ್ಜರಿ ಕಂಡಕ್ಟ್ ಮಾಡ್ಬೋದು. ಓಕೆ ಮ್ಯಾಮ್. ಮ್ಯಾಮ್, ಇದರ ಪ್ರಯೋಜನಗಳು ಏನು ಮ್ಯಾಮ್? ಮುಖ್ಯವಾಗಿ ನಾರ್ಮಲ್ ಶಸ್ತ್ರಚಿಕಿತ್ಸೆಗೆ ಕಂಪೇರ್ ಮಾಡಿದ್ರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಯಾವುದೆಲ್ಲ ಪ್ರಯೋಜನಗಳಿದೆ? ಸೊ ಅದೇ ಹೇಳ್ದಾಗೆ ಒಂದು ಅಂದ್ರೆ ಇನ್ಸಿಷನ್ಸ್ ಇದ್ದಿದ್ರಿಂದ ರಿಕವರಿ ಫಾಸ್ಟರ್, ಇನ್ಫೆಕ್ಷನ್ ರೇಟ್ಸ್ ಕಮ್ಮಿ. ಓಕೆ, ಹಾಸ್ಪಿಟಲ್ ಸ್ಟೇ ರೆಡ್ಯೂಸ್ ಮಾಡ್ತದೆ. ಸೊ ಮೋಸ್ಟ್ಲಿ ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್ ಸ್ಪೆಷಲಿ ತುಂಬಾ ಡೇಸ್ ಆಫ್ ಆಬ್ಸೆನ್ಸ್ ಬೇಕಾಗುದಿಲ್ಲ. ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ನಾರ್ಮಲ್ ವರ್ಕ್ ಲೈಫ್. ಓಕೆ. ಸೊ ಅದರಿಂದಾಗಿ ದಟ್ ಇಸ್ ಒನ್ ವೆರಿ ಬೆನಿಫಿಷಿಯಲ್ ಆಸ್ಪೆಕ್ಟ್. ಇನ್ನೊಂದು ಹೇಳಿದ್ರೆ ಪ್ರಿಸಿಷನ್ ಆಫ್ ದ ಸರ್ಜರಿ. ಸೊ ಬಿಕಾಸ್ ವಿಜುವಲೈಸೇಷನ್ ಇಷ್ಟು ಚೆನ್ನಾಗಿದ್ದರಿಂದ ನಮ್ಗೆ ಎಲ್ಲ ಆರ್ಗನ್ಸ್ ಇವಾಗ ನಾವೇನ್ ಟಾರ್ಗೆಟ್ ಆರ್ಗನ್ಸ್ ಇದೆ ಆರ್ ದ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಅನಾಟಮಿ ಎಲ್ಲ ನೀಟಾಗಿ ಕಾಣಿಸ್ಕೊಳ್ತದೆ. ಸೊ ಅದರಿಂದಾಗಿ ನಮ್ದು ಸರ್ಜರಿ ಸ್ವಲ್ಪ ಬೆಟರ್ ಅಂಡ್ ಫಾಸ್ಟರ್ ಅಂಡ್ ಸೇಫರ್ ಆಗ್ತದೆ. ಓಕೆ ಮ್ಯಾಮ್. ಮ್ಯಾಮ್, ಇದು ಸೇಫ್ ಅಲ್ವಾ? ಅಂದ್ರೆ ಸುರಕ್ಷಿತ ವಿಧಾನ ಅಲ್ವಾ? ಯಾವುದೇ ಅಡ್ಡ ಪರಿಣಾಮ ಅಂತ ಏನಿಲ್ಲ? ಎಸ್, ಇಟ್ಸ್ ಅ ವೆರಿ ಸೇಫ್ ಟೆಕ್ನಿಕ್. ಮೋಸ್ಟ್ ಆಫ್ ದ ಟೈಮ್ ಈಸಿಲಿ ಆಗಿ ಸ್ಮೂತ್ ಆಗಿ ಹೋಗ್ತದೆ. ಓನ್ಲಿ ಐ ಥಿಂಕ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿರ್ತದೆ ಅಂದ್ರೆ ಇಫ್ ದರ್ ಇಸ್ ನಮ್ದ್ರಲ್ಲಿ ಗೈನಕಾಲಜಿಯಲ್ಲಿ ಈಗ ಪ್ರೀವಿಯಸ್ ಸರ್ಜರೀಸ್ ಆಗಿದ್ದಿದ್ರೆ, ಅನಾಟಮಿ ಡಿಸ್ಟಾರ್ಟ್ ಆಗಿದ್ದಿದ್ರೆ ಸಮ್ ಟೈಮ್ಸ್ ಇಟ್ ಕ್ಯಾನ್ ಗೆಟ್ ಟ್ರಿಕ್ಕಿ. ಆಕ್ಸೆಸ್ ಟ್ರಿಕ್ಕಿ ಆಗ್ಬೋದು, ನಮ್ಗೆ ಎಂಟ್ರಿ ಟ್ರಿಕ್ಕಿ ಆಗ್ಬೋದು, ಆರ್ ಸರ್ಜರಿ ಮಾಡ್ಬೇಕಾದ್ರೆ ಆರ್ಗನ್ಸ್ ಎಲ್ಲ ಅಂಟ್ಕೊಂಡಿದ್ರೆ, ಅಡೇಷನ್ಸ್ ಎಲ್ಲ ಇದ್ರೆ, ದೋಸ್ ಆರ್ ದ ಕೈಂಡ್ ಆಫ್ ಕಾಂಪ್ಲಿಕೇಶನ್ಸ್ ವಿಚ್ sometimes may be difficult to tackle. ಆ ತರ ಸಿಚುವೇಶನ್ಸ್ ಅಲ್ಲಿ we will give them we might have to convert it to open surgery. ಇಲ್ಲಾಂದ್ರೆ ಲ್ಯಾಪ್ರೋಸ್ಕೋಪಿ ಯೂಶುವಲಿ is a easier option. ಓಕೆ ಮ್ಯಾಮ್. ಹಾಗೆ ನೀವೀಗ ಹೇಳಿದ್ದಕ್ಕೆ ಮ್ಯಾಮ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಅನ್ನೋದು ಯಾರಿಗೆ ಸೂಕ್ತ ಅಲ್ಲ ಅಂತ ಅಂದ್ರೆ ಕೆಲವು ಹೆಲ್ತ್ ಇಶ್ಯೂಸ್ಗಳಿರ್ತವೆ ಆ ಟೈಮಲ್ಲಿ. ತುಂಬಾ ಹೆಲ್ತ್ ಇಶ್ಯೂಸ್, ತುಂಬಾ ಕೊಮೊಬಿಡಿಟೀಸ್ ಇದ್ರೆ, ಈಗ ಯೋರ್ BP is not under control or sugars are not under control or cardiac disorders, ಹಾಗೆಲ್ಲ ತುಂಬಾ ಕೊಮೊಬಿಡಿಟೀಸ್ ಇದ್ದಾಗ if you are not physically fit for the surgery, ಅವಾಗ the risk of anesthesia becomes a little higher. So because general anesthesia ಕೊಡ್ತಿದ್ದೇವೆ. So in such cases ನಾವು ಲ್ಯಾಪ್ರೋಸ್ಕೋಪಿ ಅವಾಯ್ಡ್ ಮಾಡ್ತೇವೆ. ಇಲ್ಲಾಂದ್ರೆ we usually ಪ್ರಿಫರ್ ಲ್ಯಾಪ್ರೋಸ್ಕೋಪಿ. ಇನ್ನೊಂದು ನಾನು ಹೇಳಿದಾಗೆ ಅದು ತುಂಬಾ ಪ್ರೀವಿಯಸ್ ಸರ್ಜರೀಸ್, ತುಂಬಾ ಅಬ್ಡಾಮಿನಲ್ ಸರ್ಜರೀಸ್ ಆಗಿತ್ತು, ತುಂಬಾ ಅಡೇಷನ್ಸ್ ಇರುವ ಚಾನ್ಸಸ್ ಇದ್ರೆ ಆ ತರ ಕೇಸಸ್ ಅಲ್ಲಿ ವಿ ಕ್ಯಾನ್ ಸ್ಟಿಲ್ ಟ್ರೈ ಫಾರ್ ಅ ಲ್ಯಾಪ್ರೋಸ್ಕೋಪಿಕ್ ಅಪ್ರೋಚ್, ಬಟ್ ಓಪನ್ ಆಗುವ ಚಾನ್ಸಸ್ ಸ್ವಲ್ಪ ಇರ್ತದೆ ಅಂತ ಹೇಳ್ತೀನಿ. ಮ್ಯಾಮ್, ನಮ್ಮ ಒಂದು ಖುಷಿಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆ ಉಜಿರೆ STM ಹಾಸ್ಪಿಟಲ್ ಅಲ್ಲಿ ಕೂಡ ಲ್ಯಾಪ್ರೋಸ್ಕೋಪಿ ಸರ್ಜರಿನ ಮಾಡ್ಲಾಗ್ತಾ ಇದೆ. ನಮ್ಮಲ್ಲಿ ನಿಮ್ಮನ್ನ ಸೇರಿಸಿ ಕೂಡ 3 ತಜ್ಞರು ನಮ್ಮ ಜೊತೆ ಇದ್ದಾರೆ. ಈಗ ಇದ್ರ ಬಗ್ಗೆ ಒಂದು ನಮ್ಮ ಜನರಿಗೆ ಒಂದು ಮಾಹಿತಿಯನ್ನ ಕೊಡೋದಾದ್ರೆ? ಸೊ ಐ ಥಿಂಕ್ it's been more than 1.5 years. I think now ಇಲ್ಲಿ ಲ್ಯಾಪ್ರೋಸ್ಕೋಪಿ ಸ್ಟಾರ್ಟ್ ಮಾಡಿ and it is going smoothly as of now. Most of the cases have gone well. So and now we work as a team. So along with the anesthetists, along with the general surgeons, so we work as a team and ರಿಸಲ್ಟ್ಸ್ ಒಳ್ಳೇದಿದೆ ಅಂಡ್ ರಿಕವರಿ ಟೈಮ್ ಫಾಸ್ಟರ್ ಇದೆ ಅಂಡ್ ಇಟ್ ಹ್ಯಾಸ್ ಬೀನ್ ಪ್ರೊಡಕ್ಟಿವ್ ಫಾರ್ ದ ಪೇಷಂಟ್ ಆಸ್ ವೆಲ್. ಹೌದು. ಸೊ ಅಲಾಂಗ್ ವಿತ್ ದಟ್ ಐ ಥಿಂಕ್ ಈವನ್ ದ ಕಾಸ್ಟ್ ಆಫ್ ದ ಪ್ರೊಸೀಜರ್ ಏನಿದೆ, ಈವನ್ ದಟ್ ಇಟ್ ಹ್ಯಾಸ್ ಬೀನ್ ಡ್ರಾಸ್ಟಿಕ್ಲಿ ರೆಡ್ಯೂಸ್ಡ್ ಓವರ್ ಹಿಯರ್. ಸೊ ಐ ಥಿಂಕ್ ಅದನ್ನು ಉಪಯೋಗಿಸೋದು ಸ್ಪೆಷಲಿ ಇಲ್ಲಿದ್ದು ಜನ, ಮೋಸ್ಟ್ ಆಫ್ ದ ಪೀಪಲ್ ಹಿಯರ್ ಹಾರ್ಡ್ ವರ್ಕಿಂಗ್ ಇರ್ತಾರೆ. ಹೌದು.
ಕೆಲ್ಸಕ್ಕೆ ಹೋಗೋರು ಆ ತರ ಎಲ್ಲ ಇರ್ಬೇಕಾದ್ರೆ ಹಾ. ಸೊ ಅವರಿಗೆ ಬೇಗ ಚೇತರಿಸಿಕೊಳ್ಳಿಕ್ಕೆ ಇದು ಹೆಲ್ಪ್ ಈಸಿ ಆಗ್ತದೆ ಈಸಿ ಅಂತ. ಆಗುತ್ತೆ. Yes, yes. ಲ್ಯಾಪ್ರೋಸ್ಕೋಪಿ ಸರ್ಜರಿ ಅನ್ನುವಂತಹದ್ದು ಸುರಕ್ಷಿತ ವಿಧಾನ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಾ ಇರುವಂತಹ ಒಂದು ವಿಧಾನ ಇದಾಗಿದೆ. ಈ ವಿಷಯದ ಬಗ್ಗೆ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡ ಡಾಕ್ಟರ್ ಪ್ರಿಯಾಂಕಾ ಜಯದೇವ್ ಮ್ಯಾಮ್, ಧನ್ಯವಾದಗಳು. Thank you.